ಮಂಗಳೂರು ಸ್ಟೈಲ್ ಹೋಟೆಲ್ಗಳಲ್ಲಿ ನೀವು ತಿಂತಿರಲ್ವಾ ಈ ಪ್ರಾನ್ಸ್ ಗೀ ರೋಸ್ಟ್ ಅಥವಾ ಎಟ್ಟಿ ಸಿಗಡಿ ಚಟ್ಲಿ ಅಂತಾರೆ ಇದಕ್ಕೆ. ಇದರ ಗೀ ರೋಸ್ಟನ್ನು ಮನೆಯಲ್ಲಿ ತುಂಬಾ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದನ್ನು ನಮ್ಮ ಕುಂದಾಪುರ ಕಡೆ ಚಟ್ಲಿ ಅಂತಾರೆ, ಮಂಗಳೂರಲ್ಲಿ ಎಟ್ಟಿ ಸಿಗಡಿ ಅಂತಾರೆ, ಪ್ರಾನ್ಸ್ ಅಂತಲೂ ಕೂಡ ಇಂಗ್ಲೀಷಲ್ಲಿ ಹೇಳ್ತಾರೆ. ತುಂಬ ರುಚಿ ಆ್ಯಕ್ಚುಲಿ ಈ ಫಿಶ್, ಸೀ ಫಿಶ್ ಇದು. ಇದರದ್ದು ಗೀ ರೋಸ್ಟು ಅಥವಾ ಇದರದ್ದು ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾರ್ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ. ಇವತ್ತು ಗೀ ರೋಸ್ಟ್ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀಟಾಗಿ ತೊಳೆದಿರುವಂಥ ಫ್ರಾನ್ಸನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ನಿಮಗೆ ಇದನ್ನ ಕ್ಲೀನ್ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ಫಿಶ್ ಸ್ಟಾಲ್ಗಳೆಲ್ಲ ಇದನ್ನ ಕ್ಲೀನ್ ಮಾಡಿ ಕೊಡ್ತಾರೆ. ಒಂದ್ಸರಿ ತೊಳ್ಕೊಬೇಕು, ನೀರಿನ ಪಸೆ ಇರಬಾರ್ದು. ಇದಕ್ಕೆ ಒಂದು ಸ್ವಲ್ಪ ಮೊಸರು, ಒಂದು 1/4 ಕಪ್ಪಷ್ಟು ಮೊಸರು, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿ ಅಂದರೆ ಸಾಲ್ಟ್, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಲಿಂಬೆ ರಸನ ಹಿಂಡ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿ ಮೊದಲಿಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ಎಳ್ಕೊಳ್ಳೋದ್ರಿಂದ ಗೀ ರೋಸ್ಟ್ ಪರ್ಫೆಕ್ಟಾಗಿ ಬರುತ್ತೆ. ಕೆಲವು ಸ್ಟೈಲಲ್ಲಿ ಮಾಡ್ತಾರೆ, ಬಟ್ ನನ್ನ ಸ್ಟೈಲಲ್ಲಿ ಹೇಳ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್, ನಾನು ಮಾಡುವಂಥ ಈ ರೆಸಿಪಿ. 10 ನಿಮಿಷ ಆದ ನಂತರ ಈಗ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಒಂದು ಮಸಾಲನ ನಾವು ರೆಡಿ ಮಾಡ್ಕೋಬೇಕು. 10ರಷ್ಟು ಬ್ಯಾಡಗಿ ಮೆಣಸು, ಇದನ್ನೊಂದು ಚೂರು ನಾವು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಸೇರಿಸ್ಕೊಳ್ಳಿ, ಯಾಕಂತಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಹುರಿದಾದ ನಂತರ ಒಂಚೂರು ಬೇಕಾದರೆ ತುಪ್ಪನ ಹಾಕ್ಕೊಳ್ಳಿ. ಮೊದಲಿಗೆ ಬೇಕಾದರೂ ನೀವು ತುಪ್ಪನ ಹಾಕ್ಕೊಂಡು ಮೆಣಸನ್ನು ಹುರ್ಕೋಬೋದು, ಯಾಕಂತಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 80% ಈ ಮೆಣಸು ಹುರಿದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಒಂದು 5-6 ಕಾಳು ಮೆಣಸು, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಬೇಕಾದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ಒಂಚೂರು ರೋಸ್ಟ್ ಮಾಡ್ಕೊಳ್ಳೋಣ. ಒಳ್ಳೆ ಫ್ಲೇವರ್ ಬರಬೇಕು, ಅರೋಮಾ ಬರಬೇಕು. ಅದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ರುಬ್ಕೊಳ್ಳುವಂತಹ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು 5-6 ಇಸಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಿಕ್ಕ ತುಂಡು ಬೆಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ನನಗೆ ಸ್ವೀಟಿಶ್ ಫ್ಲೇವರ್ ಇಷ್ಟ, ಅದಕ್ಕೊಂದು ಚೂರು ಹಾಕ್ಕೊತಾ ಇದ್ದೀನಿ. ನೀರನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ರುಬ್ಬಿಟ್ಟು ನೋಡಿ, ಈ ಹದಕ್ಕೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕಿಂತ ತೆಳ್ಳಗಾಗಬಾರ್ದು. ಈ ಮಸಾಲೆ ರೆಡಿ ಆದ ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಶುದ್ಧವಾಗಿರುವಂಥ ದೇಸಿ ಗೀನ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿ ಮನೇಲೇ ಮಾಡಿರುವಂಥದ್ದು. ಇದನ್ನೊಂದು ಚೂರು ಬಿಸಿ ಮಾಡ್ಕೋಬೇಕು. ಈ ದೇಸಿ ಗೀ ಅಥವಾ ಮನೇಲೇ ಮಾಡಿರುವಂಥ ತುಪ್ಪನ ಯಾವ ಥರ ಮಾಡ್ಬೋದು ಅನ್ನೋದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ತುಂಬಾ ಚೆನ್ನಾಗಿರುತ್ತೆ. ತುಪ್ಪಕ್ಕಾದ ನಂತರ ರೆಡಿ ಮಾಡಿಟ್ಟಿರುವಂಥ ಮ್ಯಾರಿನೇಟ್ ಮಾಡಿರುವಂತಹ ಈ ಸಿಗಡಿ ಇರುತ್ತಲ್ವ, ಅದನ್ನ ಹಾಕ್ಕೊಳ್ಳಿ. ಅದರಲ್ಲಿ ಏನು ಕೋಟೆಡ್ ಮಸಾಲೆ ಇರುತ್ತೆ ಅದೆಲ್ಲದನ್ನು ಸೇರಿಸ್ಕೊಂಡು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ನಾವು ಬೇಯಲಿಕ್ಕೆ ಬಿಡ್ಬೋದು. ಇನ್ನೊಂದು ಏನು ಅಂತಂದರೆ, ನೀವು ಈ ಸಿಗಡಿ ಹಾಕಿದ ನಂತರ ಅವಾಗವಾಗ ಮಗಿಸ್ತಾ ಇರಿ, ಅದರ ನೀರು ಬಿಡಲಿಕ್ಕೆ ಶುರುವಾಗುತ್ತೆ, ಒಂದು ಸ್ವಲ್ಪ ಬೇಯುತ್ತೆ ಕೂಡ. ನೋಡಿ, ಬೆಂದು ಚೆನ್ನಾಗಿ ನೀರು ಬಿಟ್ಟಿದೆ. ಜಾಸ್ತಿ ನೀರಿದ್ರೆ ತೆಗೆದಿಟ್ಟಿರಿ, ಇದರಲ್ಲಿ ಸ್ವಲ್ಪ ನೀರಿದೆ, ಏನೂ ತೊಂದರೆ ಇಲ್ಲ. ಇದು ಮಸಾಲ ಹಾಕಿ ನಾವು ರೋಸ್ಟ್ ಮಾಡಿದುವಾಗ ಪರ್ಫೆಕ್ಟಾಗಿ ಬರುತ್ತೆ. ಬೆಂದಾದ ನಂತರ ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಅಡಿಷ್ನಲ್ ಆಗಿ ನೀರೇನು ಹಾಕೋದು ಬೇಕಾಗಿಲ್ಲ. ಒಂದು ವೇಳೆ ಸಿಗಡಿದು ನೀರು ಕಮ್ಮಿ ಬಿಟ್ಟಿದ್ರೆ, ಈ ಮಸಾಲೆ ನಿಮಗೆ ಜಾಸ್ತಿ ತಿಕ್ಕಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬೇಡಿ. ನೋಡಿ, ಈ ಹದಕ್ಕೆ ಇರಬೇಕು ಸ್ಟಾರ್ಟಿಂಗ್ ನಾವು ಮಿಕ್ಸ್ ಮಾಡಿದಾಗ. ಇದಕ್ಕೆ ನೀವು ಬೇಕಾದರೆ ಇವಾಗ ಉಪ್ಪು ಏನಾದರೂ ಖಾರ ಬೇಕಿದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಗಿಸ್ತಾ ಇದೆಯಲ್ವಾ, ಇದನ್ನ ನಾವು ಫ್ರೈ ಮಾಡ್ತಾ ಇರಬೇಕು ಆ ತುಪ್ಪದಲ್ಲಿ. ಒಂದು 4 ರಿಂದ 5 ನಿಮಿಷ ಕಮ್ಮಿ ಉರಿಯಲ್ಲಿ ನಾವೀಗ ಈ ಥರ ಮಗಿಸ್ತಾ ಇದ್ದಾಗ ನೀರಿನಂಶ ಆವಿಯಾಗಿ ಹೋಗುತ್ತೆ, ಮಸಾಲ ದಪ್ಪ ಆಗುತ್ತೆ. ಆ ಗೀ ಹಾಕಿದ್ದೀವಲ್ವ ಅದು ಬಿಡಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಉರಿ ಮಾತ್ರ ಕಮ್ಮಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ನೋಡಿ, 4-5 ನಿಮಿಷ ಈ ಥರ ಮಾಡಿದರೆ ರೋಸ್ಟ್ ಮಾಡಿದರೆ ಪರ್ಫೆಕ್ಟಾಗಿರುವಂಥ ಗೀ ರೋಸ್ಟ್ ರೆಡಿ ಆಗಿರುತ್ತೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಇಷ್ಟೇ,
ನೀವು ಹೋಟೆಲಲ್ಲಿ ಮಂಗಳೂರು ಕಡೆ ಹೋಟೆಲಲ್ಲಿ ಏನು ತಿಂತೀರಾ ನೋಡಿ ಅದಕ್ಕಿಂತನೂ ಸೂಪರ್ ಆಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.